ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮಾ ಟಾಕ್ಸ್. ನಾನು ನಿಮ್ಮ ಸುಮಾ. ನಾನು ಈ ವಿಡಿಯೋಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ಡೆಲಿವರಿ ನಂತರದ ದಿನಗಳಲ್ಲಿ ಅಂದರೆ ಯಾವ ರೀತಿಯಾಗಿ ಕೇರ್ ಮಾಡಬೇಕು, ಬಾಣಂತಿಯರು ಏನಿರ್ತಾರೋ ಅವ್ರನ್ನ ಯಾವ ರೀತಿಯ ಕೇರ್ ಮಾಡಬೇಕು. ಈಗಿನ ಕಾಲದಲ್ಲಿ ಏನು ಅಂತ ಹೇಳಿದರೆ ತುಂಬಾ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಸಿಂಗಲ್ ಫ್ಯಾಮಿಲೀಸ್ ಇರುತ್ತೆ. ಹೆಚ್ಚಿನದಾಗಿ ಯಾರು ಫ್ಯಾಮಿಲೀಸಲ್ಲಿ ಇರೋದಿಲ್ಲ, ಅಂದರೆ ಜಾಯಿಂಟ್ ಫ್ಯಾಮಿಲೀಸಲ್ಲಿ ಇರೋದಿಲ್ಲ. ಆದ್ದರಿಂದ ಯಾವ ರೀತಿಯ ಕೇರ್ ಮಾಡೋದು ಅಂತ ಹೇಳಿಬಿಟ್ಟು ಕೆಲವು ಟಿಪ್ಸ್ ಸಜೆಷನ್ಸ್ ಎಲ್ಲ ಕೊಡ್ತೇನೆ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಸುಮಾ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಆಗ ನನ್ನ ಯಾವುದೇ ಹೊಸ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಫಸ್ಟೇ ಬರುತ್ತೆ. ಹಾಗೆಯೇ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದರೆ, ಬಾಣಂತಿಯರು ಯಾರಿರ್ತಾರೆ ಫಸ್ಟ್ ಮೊದಲನೇದಾಗಿ ಇದೇ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿದ್ದು ಮಗು ಆಗಿರ್ತಾರೋ ಆ ಬಾಣಂತಿಯರಿಗೆ ಸ್ವಲ್ಪ ಸಜೆಷನ್ಸ್ ಕೊಡ್ತೇನೆ. ಅದಾದ ನಂತರ ಸೆಕೆಂಡ್ ಪ್ರೆಗ್ನೆನ್ಸಿ ಯಾರಾಗಿರ್ತಾರೆ ಅಂದರೆ ಬಾಣಂತಿ ಆಗಿರ್ತಾರೋ ಅವ್ರಿಗೂ ಸಹ ಸಜೆಷನ್ಸ್ ಕೊಡ್ತೇನೆ. ಮೊದಲನೇ ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಕೆಲವು ಮನೆಯಲ್ಲಿ ತುಂಬ ಜನ ಇರ್ತಾರೆ ಸಹಾಯಕ್ಕೆ ಅಂತ ಹೇಳಿಬಿಟ್ಟು. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾರೆ, ಅಂದರೆ ಅವರ ಅಪ್ಪ ಅಮ್ಮ ಆಗಿರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ, ಅಂದರೆ ದೊಡ್ಡಪ್ಪ ದೊಡ್ಡಮ್ಮ, ಈ ರೀತಿಯಾಗಿ ಎಲ್ಲ ತುಂಬ ಅತ್ತೆ ಮಾವ, ಈ ರೀತಿಯಾಗಿ ತುಂಬ ಜನ ಹೆಲ್ಪ್ಗೆ ಅಂತ ಇರ್ತಾರೆ. ಹಸ್ಬೆಂಡು ವೈಫು ಸಪೋರ್ಟ್, ಎಲ್ಲರೂ ಸಹ ಒಂದು ರೀತಿಯಾಗಿ ಸಪೋರ್ಟಿವ್ ಆಗಿರ್ತಾರೆ. ನಿಮ್ಗೆ ಯಾವುದೇ ಕೆಲಸಗಳಿರೋದಿಲ್ಲ, ಅಷ್ಟಾಗಿರೋದಿಲ್ಲ, ನೋಡ್ಕೊಳ್ಳೋದಕ್ಕೆ ಇರ್ತಾರೆ. ಹಾಗೆ ಹಿರಿಕರಿದ್ದರೆ ಅವ್ರಿಗೆಲ್ಲ ಸ್ವಲ್ಪ ಅಂದರೆ ಯಾವ ರೀತಿಯಾಗಿ ಇರಬೇಕು ಬಾಣಂತಿಯರಿಗೆ, ಅಂದರೆ ಯಾವ ರೀತಿ ಕೇರ್ ಮಾಡಬೇಕು ಅಂತ ಎಲ್ಲ ಗೊತ್ತಿರುತ್ತೆ, ತಿಳಿಸ್ಕೊಡ್ತಾರೆ. ಬಟ್ ಕೆಲವ್ರ ಮನೆಯಲ್ಲಿ ನ್ಯೂಕ್ಲಿಯರ್ ಆಗಿರ್ತಾರೆ, ಅಂದರೆ ಯಾರು ಜಸ್ಟ್ ಹಸ್ಬೆಂಡು ವೈಫು ಬೇಬಿ ಅಷ್ಟೇ, ಇವಾಗ ಹುಟ್ಟಿರೋ ಬೇಬಿ ಇಷ್ಟೇ ಇರ್ತಾರೆ. ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಹೆಲ್ಪ್ ಮಾಡೋದು ಗೊತ್ತಿರೋದಿಲ್ಲ. ಅವರೇನು ಆಗಿರಬೇಕಾದ್ರೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೋ ಅದನ್ನು ಮಾತ್ರ ಫಾಲೋ ಮಾಡ್ತಾ ಹೋಗ್ತಾರೆ. ಬಟ್ ಇನ್ನು ಕೆಲವು ಹಾಸ್ಪಿಟಲ್ಸಲ್ಲಿ, ಈವನ್ ನಾನು ಡೆಲಿವರಿ ಆಗಿದ್ದ ಹಾಸ್ಪಿಟಲ್ಸಲ್ಲಿ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಡೆಲಿವರಿ ಆಗಿದ ತಕ್ಷಣ ನನಗೇನೋ ಕಿವಿಗೆ ಹತ್ತಿ ಇಟ್ಕೋಬೇಡಮ್ಮ, ಕಾಲಿಗೆ ಸಾಕ್ಸ್ ಹಾಕೋದು ಬೇಡ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಬಟ್ ಅದು ಯಾವ ಮಟ್ಟಿಗೆ ಕರೆಕ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ಬಟ್ ಹಿಂದಿನ ಕಾಲದಿಂದಲೇ ನಡ್ಕೊಂಬಂದಿರೋದೇನಂತ ಹೇಳಿದ್ರೆ, ಡೆಲಿವರಿ ಆಗಿದ್ದ ನಂತರ ತದನಂತರ ಸೆಕೆಂಡ್ಸಲ್ಲಿ ಅಂದರೆ ನಾವೇನು ವಾರ್ಡಿಗೆ ಬರ್ತಿರೋ ಅಲ್ಲಿಂದನೇ ಹಿರೀಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜಸ್ಟ್ ಕಿವಿಗಳಿಗೆ ಹತ್ತಿ ಇಡ್ತಾರೆ, ಮಫ್ಲರ್ ಕಟ್ತಾರೆ, ಸ್ವೆಟರ್ಸ್ ಹಾಕ್ತಾರೆ, ಸಾಕ್ಸ್ ಹಾಕ್ತಾರೆ, ಓಡಾಡಬೇಕಾದ್ರೆ ಚಪ್ಪಲ್ ಹಾಕ್ತಾರೆ. ಇದೇ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದಂತೆ ಇದನ್ನು ಫಾಲೋ ಮಾಡಬೇಕು. ಬಟ್ ನನಗೆ ಡಾಕ್ಟರ್ ಬಂದಿದ್ದ ತಕ್ಷಣ ನಾನೆಲ್ಲ ಸಾಕ್ಸ್ ರಿಮೂವ್ ಮಾಡೋದು ಮಾಡ್ತಾಯಿದ್ದೆ. ಬಟ್ ಯಾಕಂದರೆ ಅವ್ರು ಬೈತಾನೇ ಇದ್ರು, ಹಾಕ್ಕೊಬೇಡ ರೀಸನ್ ಏನಂತ ಗೊತ್ತಿಲ್ಲ, ಅವ್ರು ಯಾಕೆ ಆ ಥರ ಹೇಳ್ತಾಯಿದ್ರು ಅಂತ ಹೇಳಿಬಿಟ್ಟು. ಬಟ್ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ, ಹಾಕ್ಕೊಳ್ಬೇಕು. ಬಟ್ ಕೆಲವ್ರು ಹಾಕಬೇಡ ಅಂತ ಹೇಳ್ತಾರೆ, ಅದು ನಿಮ್ಮಿಷ್ಟ, ನಿಮಗೆ ಬಿಟ್ಟಿರೋದು. ಬಟ್ ಹಾಕೋದು ಬೆಸ್ಟ್ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ಒಂದು ಸಜೆಷನ್ ಕೊಡ್ತೇನೆ. ಯಾಕೆ ಅಂತಲೂ ರೀಸನ್ ಹೇಳ್ತೇನೆ. ನೀವೇನಾದರೂ ಆ ರೀತಿ ಮಾಡಲಿಲ್ಲ ಅಂತ ಹೇಳಿದ್ರೆ, ಗಾಳಿ ಏನಿರುತ್ತೆ ಎಲ್ಲ ನಿಮ್ಮ ಕಿವಿಗೆ ಸೇರಿದಷ್ಟು ವಯಸ್ಸಾಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಆಫ್ಟರ್ ಸಮ್ ಇಯರ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ಚಳಿ ಅಂದರೆ ಚಳಿಗೆ ಅಷ್ಟಿಗೆ ನಮಗೆ ಮೈಯೊಡ್ಡೋದಕ್ಕೆ ಆಗೋದಿಲ್ಲ, ತುಂಬ ಚಳಿ ಅನ್ನಿಸ್ತಾ ಇರುತ್ತೆ. ಈ ರೀತಿಯಾಗೆಲ್ಲ ಆಗ್ತಾ ಇರುತ್ತೆ. ಜೊತೆಗೆ ಅದೇ ಸನ್ನಿ ಅನ್ನೋದು ಒಂಥರ ಇರುತ್ತೆ, ಅಂದರೆ ತುಂಬ ಚಳಿಗೆ ಬಿಟ್ಟರೆ ತಲೆ ಸುತ್ತು ಬರೋದು, ಇದ್ದಕ್ಕಿದ್ದಾಗೆ ಬಿದ್ದೋಗೋದು, ನಮ್ಗೆ ಅನ್ಕಾನ್ಷಿಯಸ್ ಆಗೋದು. ಯಾಕಂದರೆ ನಾನು ಕೆಲವ್ರು ನೋಡಿದ್ದೇನೆ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೇರ್ಲೆಸ್ ಮಾಡಿರೋದಕ್ಕೆ ಈ ರೀಸನ್ ಅಂತ ಹೇಳ್ಬಿಟ್ಟು ಕೆಲವು ಡಾಕ್ಟರ್ಸ್ ಚೆಕಪ್ ಮಾಡಿದ್ಮೇಲೆ ಹೇಳಿರೋದು. ಈ ರೀತಿಯಾಗಿ ಅದೇನೋ ಅದು ಅವ್ರ ಮೆಡಿಕಲ್ ಸೈನ್ಸಲ್ಲಿ ಏನೋ ಬೇರೆ ಇರುತ್ತೆ ಅದು ಟರ್ಮ್ಸು. ಬಟ್ ನಾನು ಕನ್ನಡದಲ್ಲಿ ಹೇಳ್ತಾ ಇರೋದು ಸನ್ನಿ ಅಂತ ಕರೀತಾರೆ ಇದಕ್ಕೆ, ಅಂದರೆ ತುಂಬ ತೆಲುಗು ಅಲ್ಲೂ ಸನ್ನಿ ಅಂತ ಕರೀತಾರೆ. ಏನಂತ ಹೇಳಿದ್ರೆ ತುಂಬ ಥಂಡಿ ಆಗಿಬಿಟ್ಟು ಇದ್ದಕ್ಕಿದ್ದಂಗೆ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಡ್ತಾರೆ. ತುಂಬ ಎಲ್ಲ ಮೈಕೈ ಎಲ್ಲ ಚಳಿಗೆ ಎಳ್ದಾಗ ಆಗುತ್ತೆ, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ಏನಾಗುತ್ತೆ ಅಂದರೆ ಬಾಣಂತಿಯರಲ್ಲಿ ಕೇರ್ಲೆಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಅಟ್ಲೀಸ್ಟ್ ಚಳಿಗಾಲದಲ್ಲೂ ಮತ್ತು ಏನಾದರೂ ಮಳೆಗಾಲದಲ್ಲೂ ಏನಾದರೂ ಡೆಲಿವರಿ ಆಗಿದ್ದರೆ ಅಟ್ಲೀಸ್ಟ್ 3 ಮಂತ್ಸ್ ತನಕ ಆದರೂ ಕೇರ್ ತೊಗೊಳ್ಳೇಬೇಕು. ಇಲ್ಲ ಅಂತ ಹೇಳಿಲ್ಲ, ಅಂದರೆ ಚಳಿಗೆಲ್ಲ ಮೈ ಬಿಡಬಾರ್ದು, ಮೈಯೊಡ್ಡಬಾರ್ದು. ಆದಷ್ಟು ರೂಮ್ ಟೆಂಪ್ರೇಚರಲ್ಲೇ ಇರಿ, ಬಿಸಿಯಾಗಿ ಇಟ್ಕೊಳ್ಳಿ ಮೈನೆಲ್ಲನೂ, ಮಗುದಾಗಲಿ ನಿಮ್ಮದಾಗಲಿ. ಇವನ್ ನಿಮಗೇನಾದರೂ ಶೀತ ಆದರೆ, ಅಂದರೆ ಕೋಲ್ಡ್ ಆದರೆ, ಕಾಫ್ ಆದರೆ, ಈವನ್ ಆ ಟೈಮಲ್ಲಿ ಮೆಡಿಸಿನ್ಸ್ ನೀವು ಅಷ್ಟೊಂದು ಎಕ್ಸ್ಟ್ರಾ ಮೆಡಿಸಿನ್ಸ್ ಏನು ತಿನ್ನೋ ಆಗಿಲ್ಲ, ಯಾಕಂದರೆ ಮಗುಗೆ ಬೇರೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀರ. ಸೊ ಆದ್ದರಿಂದ ಮಗುಗೂ ಎಲ್ಲ ಇನ್ಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಆದಷ್ಟು ನೀವು ಇದರಿಂದ ಕಂಟ್ರೋಲ್ ಆಗಿರಿ, ಇದು ನನ್ನ ಸಜೆಷನ್. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ,
ಅಟ್ಲೀಸ್ಟ್ 1 ಮಂತ್, ಈವನ್ ಸಮ್ಮರಲ್ಲಾದರೆ ಅಟ್ಲೀಸ್ಟ್ 1 ಮಂತು, ವಿಂಟರು ಮತ್ತು ಏನು ಮಳೆಗಾಲದಲ್ಲಿ ರೈನಿ ಸೀಸನಲ್ಲಾದರೆ 3 ಮಂತ್ಸ್ ಕಂಟಿನ್ಯೂ ಮಾಡಿ, ಸಮ್ಮರಲ್ಲಾದರೆ 1 ಮಂತ್. ಮತ್ತು ಹಾಗೆಯೇ ನೀರು ಕುಡಿಯೋದೇನು ಕುಡಿತೀರಾ ಆದಷ್ಟು ಬಿಸಿ ನೀರು ಅಂದರೆ ಬೆಚ್ಚಗಿರೋ ನೀರನ್ನೇ ಕುಡಿತಾ ಹೋಗಿ. ಬೆಚ್ಚಗಿರೋ ನೀರು ಕುಡೀರಿ. ಮತ್ತು ಇನ್ನು ಕೆಲವ್ರಿಗೆ ಹೇಳ್ತೀನಿ, ಸಿಸೇರಿಯನ್ ಆದಾಗ ಬೆಚ್ಚಗಿರೋ ನೀರನ್ನು ಕುಡಿತೀರಾ, ಓಕೆ, ಚೆನ್ನಾಗಿ ಕಾಯಿಸಿ ಸ್ವಲ್ಪ ತಣ್ಣಗೆ ಮಾಡಿ ಸುಮ್ಮನೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನೇ ಕುಡಿತಾ ಹೋಗಿ. ಯಾವುದೇ ಕಾರಣಕ್ಕೂ ತಣ್ಣೀರು ಕೋಲ್ಡ್ ವಾಟರ್ನ ಮಿನರಲ್ ವಾಟರ್ ಆಗಿರ್ಬೋದು, ಯಾವುದೇ ವಾಟರ್ ಆಗಿರ್ಬೋದು, ಬಟ್ ತಣ್ಣೀರನ್ನ ಕುಡಿಯೋಕ್ಕೆ ಹೋಗಬೇಡಿ. ತುಂಬ ಬಿಸಿ ಮಾಡಿ ಬೇಕಾದರೆ ತುಂಬಾ ಒಂದು ಚಂಬಷ್ಟು ಚೆನ್ನಾಗಿ 1 2 ಲೀಟರ್ಸ್ 3 ಲೀಟರ್ಸ್ ನಿಮ್ಗೆ ಕಾಯಿಸಿ ಇಟ್ಕೊಂಡ್ಬಿಟ್ಟು ತಣ್ಣಗಾದಮೇಲೆ ಅಂದರೆ ಸುಮ್ಮನೆ ಉಗುರು ಬೆಚ್ಚಗಿರೋ ನೀರನ್ನು ಕುಡಿತಾ ಹೋಗಿ. ತುಂಬ ಬಿಸಿಯಾದಂತಹ ಊಟಗಳನ್ನ ಯಾವುದೇ ಕಾರಣಕ್ಕೂ ಸೇವಿಸೋಕ್ಕೆ ಹೋಗಬೇಡಿ. ತುಂಬ ಬಿಸಿಯಾಗಿರೋಂತಹ ಊಟ ಸೇವನೆ ಮಾಡೋದ್ರಿಂದ, ಹಾಗಂತ ತುಂಬ ತಣ್ಣಗಿರೋದನ್ನು ಸೇವನೆ ಮಾಡಬಾರ್ದು. ಸುಮ್ಮನೆ ಬೆಚ್ಚಗಿರೋ ಅಂಥದ್ದೇ ಊಟ ಸೇವನೆ ಮಾಡಬೇಕು. ನೀರು ಸಹ ಕುಡಿತಾ ಹೋಗಬೇಕು. ಯಾಕೆ ಅಂತ ರೀಸನ್ಸ್ ಹೇಳ್ತೀನಿ. ಮೊದಲನೇದಾಗಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಬಿಸಿ ಬಿಸಿ ಏನಾದರೂ ಊಟ ಮಾಡಿಬಿಟ್ರೆ, ಇಲ್ಲ ತುಂಬ ತಣ್ಣಗಿರೋದು ಊಟ ಮಾಡಿದ್ರೆ, ನೀವು ಮಗುಗೇನು ನೀವು ಹಾಲನ್ನು ಕುಡಿಸ್ತೀರೋ ಆ ಟೈಮಲ್ಲಿ ಮಗು ನಿದ್ದೆ ಮಾಡಿ ಎದ್ದ ಮೇಲೆ ಕಣ್ಣರೆಪ್ಪೆ ಎಲ್ಲ ಗಮ್ ಥರ ಅಂಟ್ಕೊಂಡ್ಬಿಟ್ಟಿರುತ್ತೆ, ಗಮ್ ಥರ ಆಗಿರುತ್ತೆ. ಅದು ಆ ಸ್ಟಿಕ್ಕಿ ಆಗೋದಕ್ಕೆ ಗೀಚು ಥರ ಬಂದುಬಿಟ್ಟಿರುತ್ತೆ. ಅದಾಗೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ನೀವೇನಾದರೂ ಬಿಸಿ ಊಟ, ಅನ್ನ ಆಗಿರ್ಬೋದು, ಬಿಸಿ ಬಿಸಿಯಾಗಿ ಏನಾದರೂ ಬಾಣಂತಿ ತಂದರೆ, ಅಂದರೆ ಬಾಣಂತಿ ಟೈಮಲ್ಲಿ ಏನಾದರೂ ತಿಂದರೆ ಈ ರೀತಿಯಾಗಿ ಮೆತ್ತಕ್ಕೆ ಅಂಟಾಗಿಬಿಟ್ಟಿರುತ್ತೆ. ಆವಾಗ ಆ ಟೈಮಲ್ಲಿ ಏನು ಮಾಡೋಕ್ಕೂ ಆಗೋದಿಲ್ಲ. ಕೆಲವ್ರು ಗೊತ್ತಿಲ್ಲದೆ ಮಾಡಿರ್ತಾರೆ. ಸ್ವಲ್ಪ ಏನು ಕೋಕೋನಟ್ ಆಯಿಲ್ ಆಗಲಿ, ಇಲ್ಲ ಸ್ವಲ್ಪ ನೀರನ್ನು ಅಷ್ಟು ಬೇಡ, ಕೋಕೋನಟ್ ಆಯಿಲಿಂದ ಸ್ವಲ್ಪ ಮಸಾಜ್ ಥರ ಈ ರೀತಿಯಾಗಿ ಅಪ್ಲೈ ಮಾಡಿದ್ರೆ ಸಾಕು, ಸ್ವಲ್ಪ ಫ್ರೀ ಆಗುತ್ತೆ. ಅದಾದ ನಂತರ ಒಂದು ಸಾಫ್ಟ್ ಕಾಟನ್ ಬಟ್ಟೆಯಲ್ಲಿ ಸುಮ್ಮನೆ ಜಸ್ಟ್ ರಬ್ ಮಾಡೋದ್ರಿಂದ ಮಗುಗೆ ಕ್ಲೀನ್ ಆಗುತ್ತೆ. ಸೊ ಅದರಿಂದ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಬೆಚ್ಚಗಿರೋ ಊಟನ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನೀರನ್ನು ಸಹ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಕುಡಿತಾ ಹೋಗಿ. ಅಂದರೆ ಕಾಯಿಸಿ ಆರಿಸಿರೋದನ್ನು ಅದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಕುಡಿತಾ ಹೋಗಿ, ತುಂಬಾ ಒಳ್ಳೆಯದು. ಬಟ್ ಬಾಣಂತಿಯರಲ್ಲಿ ಹೇಳ್ತಾರೆ ನೀರು ಹೆಚ್ಚಿಂದಾಗಿ ಕುಡಿಬಾರ್ದು, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನೀರು ಕುಡಿಬೇಕು. ಯಾವಾಗ ಕುಡಿಬೇಕು ಅಂತಲೂ ಹೇಳ್ತೇನೆ. ಯಾವಾಗ ಕುಡಿಬೇಕು ಅಂತ ಹೇಳಿದ್ರೆ, ನೀವೇನು ಊಟ ಮಾಡ್ತೀರೋ, ಊಟ ಸೇವನೆ ಮಾಡ್ತೀರೋ, ಅದಾದ ನಂತರ ಒಂದು 15 ಮಿನಿಟ್ಸ್ ಬಿಟ್ಟು, ಅದಾದ ನಂತರ ನಿಮಗೆ ಎಷ್ಟು ಹೊಟ್ಟೆ ಇಡಿಸುತ್ತೋ ಅಷ್ಟು ನೀರನ್ನು ನೀವು ಕುಡೀರಿ. ಅಂದರೆ ಒಂದು ಸರಿ ನೀಟಾಗಿ ಕುಡ್ದಾದ ನಂತರ ಆ ಟೈಮಲ್ಲಿ ಮತ್ತೆ ಅದಾದ ನಂತರ ಸೆಂಟರಲ್ಲಿ ಕುಡಿಯೋಕ್ಕೆ ಹೋಗಬೇಡಿ. ಸ್ವಲ್ಪ ಬಿಟ್ಟು, ಅಂದರೆ ಯಾವಾಗ ಊಟ ತಿಂತೀರೋ ಅದಾದ ನಂತರ ಸ್ವಲ್ಪ ಟೈಮ್ ಬಿಟ್ಟು ಆವಾಗ ಕುಡೀರಿ. ಮತ್ತು ಊಟಕ್ಕೆ ಮುಂಚೆ ಬೇಕಾದರೂ ಕುಡೀರಿ. ಮಿಡಲಲ್ಲೆಲ್ಲ ಕುಡಿತಾ ಹೋಗಬೇಡಿ. ಯಾಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಏನೋ ಅಂದರೆ ಅದು ಮಿತ್ತೋ ನಿಜಾನೋ ಸುಳ್ಳೋ ಮೂಢನಂಬಿಕೆನೋ ಗೊತ್ತಿಲ್ಲ. ಬಟ್ ನಾನು ತಿಳ್ಕೊಂಡಿದ್ದ ಪ್ರಕಾರ ಏನಂತ ಹೇಳಿದ್ರೆ, ಮಕ್ಕಳಿಗೆ ನಾವೇನು ಹಾಲು ಕುಡಿಸ್ತೀರೋ ಅದರಲ್ಲಿ ನೀರಿನ ಅಂಶ ಹೆಚ್ಚಾಗಿ ಹೋಗೋದ್ರಿಂದ ಏನು ಮುಖದ ಮೇಲೆ ಎಲ್ಲ ನರಗಳು, ಮೈ ಮೇಲೆ ಎಲ್ಲ ಹೆಚ್ಚಿನದಾಗಿ ಹಸಿರು ಗ್ರೀನ್ ನರ್ವ್ಸ್ ಥರ ಕಾಣಿಸುತ್ತೆ. ಈ ರೀತಿಯಾಗಿ ಕಾಣಿಸೋದೇನಕ್ಕಂತ ಹೇಳಿದ್ರೆ, ಬಾಣಂತಿಯಲ್ಲಿ ಹೆಚ್ಚಿನದಾಗಿ ಏನಾದರೂ ನೀರು ಕುಡಿದ್ರೆ ಈ ರೀತಿಯಾಗಿ ಹಸಿರು ನರಗಳೆಲ್ಲನೂ ಗ್ರೀನ್ ನರ್ವ್ಸ್ ಥರ ಎಲ್ಲ ಬರುತ್ತೆ. ಅದಾದ ನಂತರ ಅದು ತುಂಬ ಅಂದರೆ ಫ್ಯೂಚರೆಲ್ಲ ಮಕ್ಕಳಿಗೆ ಆ ನರ್ವ್ಸಿಂದ ಪೇಯ್ನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇದು ನನಗೆ ಎಷ್ಟು % ನಿಜ ಅಂತ ಗೊತ್ತಿಲ್ಲ. ಬಟ್ ಈ ರೀತಿಯಾಗಿ ಹೇಳ್ತಾರೆ. ಬಟ್ ನೀರನ್ನು ಈ ರೀತಿ ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ಪ್ರಾಬ್ಲಮ್ ಆಗೋದಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ. ಬಟ್ ನನಗೇನಂತ ಹೇಳಿದ್ರೆ, ನಮ್ಮ ತಾಯಿಯವರು ಹಿಂದಿನ ಕಾಲದವ್ರು ಆಗಿರೋದ್ರಿಂದ ಅವ್ರಿಗಷ್ಟ ಗೊತ್ತಿಲ್ಲ. ಹಳ್ಳಿ ಕಡೆ ಎಲ್ಲ ಅವ್ರ ತಾಯಂದರು ಯಾವ ರೀತಿ ಹೇಳ್ತಾಯಿದ್ರು ಅದೇ ರೀತಿ ಹೇಳ್ತಾಯಿದ್ರು. ಸೊ ನಾನು ನೀರು ಅಷ್ಟಾಗಿ ನಾನು ಕೊಡ್ತಾ ಇರಲಿಲ್ಲ. ನನ್ನ ಪ್ರೆಗ್ನೆನ್ಸಿ ಸೆಕ್ಷನ್ ಬೇರೆ, ನೀರು ಹೆಚ್ಚಿಂದಾಗಿ ಕುಡಿಬೇಕು ಅಂತ ಡಾಕ್ಟರ್ ಹೇಳಿದರು. ನಾನು ಹೆಚ್ಚಿಂದಾಗಿ ನೀರು ಕುಡ್ದಿಲ್ಲ. ಆದ ಕಾರಣ ನನಗೇನಾಗಿತ್ತು ಅಂತ ಹೇಳಿದ್ರೆ, ಡೆಲಿವರಿ ಆಗಿ 8 ಡೇಸು 10 ಡೇಸ್ ಸಮಥಿಂಗ್ ಏನೋ, ಇನ್ನೂ ಜಾಸ್ತಿ ಆಗಿತ್ತು, ಒಂದು 15 ಡೇಸ್ ನಿಯರ್ ಬೈ ಆಗಿತ್ತು. ಅಷ್ಟು ಜ್ಞಾಪಕ ಇಲ್ಲ. ನನಗೆ ತುಂಬ ಯೂರಿನ್ ಬಂದು ತುಂಬ ಒಂಥರ ಡಾರ್ಕ್ ಎಲ್ಲೋ ಥರ ಆಗಿ ಯೂರಿನ್ ಇನ್ಫೆಕ್ಷನ್, ಉರಿ ಥರ ಆಗಿಬಿಟ್ಟು, ಉರಿ ಮೂತ್ರ ಥರ ಆಗಿಬಿಟ್ಟಿತ್ತು. ಯೂರಿನ್ ಇನ್ಫೆಕ್ಷನ್ ಆಗಿ ಹಾಗೆಯೇ ಫೀವರ್ ಸಹ ಬಂದುಬಿಟ್ಟಿತ್ತು. ಆಗ ಹೋಗಿ ಡಾಕ್ಟರ್ಸ್ ಹತ್ರ ಕೇಳಿದ್ದಕ್ಕೆ ಅವರು ಯೂರಿನ್ ಟೆಸ್ಟ್ ಮಾಡಿ, ಯೂರಿನ್ ಇನ್ಫೆಕ್ಟ್ ಆಗಿದೆ, ಹೆಚ್ಚಿನದಾಗಿ ನೀವು ನೀರು ಕುಡ್ದಿಲ್ಲ, ನಾವು ಫಸ್ಟೇ ಹೇಳಿದ್ರಿ ಸೆಕ್ಷನ್ ಆಗಿದೆ, ಹೆಚ್ಚಿನದಾಗಿ ನೀರು ಕುಡೀರಿ ಅಂತ ಹೇಳಿಬಿಟ್ಟು. ಬಟ್ ನೀವು ಹಿಂದಿನ ಕಾಲದವ್ರು ಈ ರೀತಿ ಮಾಡಬಾರ್ದಮ್ಮ, ನಿಮಗೆಲ್ಲ ನಾರ್ಮಲ್ ಡೆಲಿವರಿ ಇದ್ದರೆ ಸಮ್ಟೈಮ್ಸ್ ಓಕೆ ಪರವಾಗಿಲ್ಲ. ಬಟ್ ಸೆಕ್ಷನ್ ಆಗಿದ್ರೆ ಕಂಪಲ್ಸರಿ ನೀರು ಹೆಚ್ಚಿನದಾಗಿ ಕುಡಿಬೇಕು, ಗಾಯ ಆರಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಇನ್ಫೆಕ್ಷನ್ ಎಲ್ಲ
ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರು. ಆದ್ದರಿಂದ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ, ನೀರು ಕುಡೀರಿ. ಯಾವ ರೀತಿ ಕುಡಿಬೇಕು ಅಂತ ಹೇಳಿದ್ರೆ, ಊಟಕ್ಕೆ ಮುಂಚೆ, ಊಟ ಆದ ನಂತರ ಸ್ವಲ್ಪ ಟೈಮಲ್ಲಿ ಗ್ಯಾಪಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕುಡ್ಕೊಳ್ಳಿ. ಮಿಡಲಲ್ಲೆಲ್ಲ ಅಂದರೆ ಸುಮ್ಮನೆ ಯಾವಾಗ ಅಂದರೆ ಯಾವಾಗ ಕುಡಿಯೋಕೆ ಹೋಗಬೇಡಿ. ಕಾಫಿ ಟೀ ನಿಮ್ಗೆ ಏನಾದರೂ ರೂಢಿ ಇದ್ದರೆ ಆ ರೀತಿಯಾಗಿ ಕಾಫಿ ಕುಡೀರಿ. ಟೀ ಹೆಚ್ಚಿನ ಕುಡಿಬೇಡಿ, ತುಂಬ ಕೋಲ್ಡ್ ಆಗುತ್ತೆ. ಬೇಕಂದರೆ ಹಾಲು ಕುಡಿಬೋದು. ಬಟ್ ಹಾಲನ್ನು ಹೇಳ್ತಾ ಇದ್ದೇನೆ, ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಫ ಥರ ಆಗೋ ಚಾನ್ಸಸ್ ಇರುತ್ತೆ. ತಾಯಿಗೂ ಮತ್ತು ಮಗುಗೂ ಕಫ ಆಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ. ಏನಾದರೂ ಆಗಿಲ್ಲ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ, ಅಂದರೆ ಕಫ ಏನೂ ಆಗಿಲ್ಲ, ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ ಹಾಲನ್ನೇ ಕುಡೀರಿ. ಅಂದರೆ ಮಿಲ್ಕ್ ಏನಿದೆ ಅದು ಕುಡಿದ್ರೆ ನಿಮಗೆ ಕ್ಯಾಲ್ಶಿಯಂ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಬೋನ್ಸ್ಗೆಲ್ಲನೂ ಕ್ಯಾಲ್ಶಿಯಂ ಸಿಗುತ್ತೆ, ತುಂಬ ಒಳ್ಳೆಯದು. ಹಾಗೆಯೇ ಕಾಫಿನೂ ಸಹ ಕುಡಿಬೋದು. ಅಂದರೆ ಕಾಫಿ ಹೆಚ್ಚಿಂದ ಕುಡಿಬೇಡಿ, ಪರವಾಗಿಲ್ಲ. ಸ್ವಲ್ಪ ಕಾಫಿ, ಸ್ವಲ್ಪ ಏನಿರುತ್ತೆ ಕಾಫಿ ಪೌಡರ್ ಲೈಟಾಗಿ, ಸ್ಟ್ರಾಂಗ್ ಕಾಫಿ ಬೇಡ, ಲೈಟಾಗಿ ಹಾಕ್ಕೊಂಡು, ಕೆಲವ್ರಿಗೆ ಹಾಲು ಇಷ್ಟ ಇರೋದಿಲ್ಲ, ಕಾಫಿ ಕುಡಿಬೇಕನ್ನಿಸ್ತಾ ಇರುತ್ತೆ, ತುಂಬ ಸ್ಟ್ರಾಂಗಾಗಿ ಮಾಡ್ಕೊಳ್ಬೇಡಿ. ಲೈಟಾಗಿ ಕಾಫಿ ಪೌಡರ್ನ ಯೂಸ್ ಮಾಡಿ. ಅದು ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವುದೇ ಕಾರಣಕ್ಕೂ ಅಷ್ಟೊಂದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ಏನು ಕುದಿಸ್ತೀರೋ ಅಂದರೆ ಚೆನ್ನಾಗಿ ಮಾಡ್ತೀರೋ ಆ ಕಾಫಿನ ಯೂಸ್ ಮಾಡ್ಕೊಳ್ಳಿ ಲೈಟಾಗಿ. ಮತ್ತು ಬಾಣಂತಿಯರಿಗೆ ಇನ್ನೊಂದು ಸಜೆಷನ್ ಕೊಡ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಕೆಲವರಿಗೆ ಬಂದುಬಿಟ್ಟು ಮೋಷನ್ ಹೋಗೋದಕ್ಕೆ ಆಗೋದಿಲ್ಲ ಬಾಣಂತಿಯರಲ್ಲಿ. ಯಾಕೆ, ರೀಸನ್ ಏನು ಅಂತ ಹೇಳಿದರೆ, ಕೆಲವ್ರಿಗೆ ಬಂದುಬಿಟ್ಟು ಬಾಣಂತೀರು ಅಂತ ಹೇಳ್ಬಿಟ್ಟು ಬ್ರೆಡ್, ಬಿಸ್ಕೆಟ್ ಈ ರೀತಿ ಎಲ್ಲ ತಂದು ಕೊಡ್ತಾರೆ. ಬಿಸ್ಕೆಟ್ ತಿಂದರೆ ಓಕೆ, ಅಂದರೆ ಈ ಏನಂತ ಹೇಳಿದ್ರೆ ಬಿಸ್ಕೆಟು ಅಷ್ಟಾಗಿ ಬೇಡ, ರಸ್ಕ್ ತಿಂದರೆ ಓಕೆ, ಏನು ಪ್ರಾಬ್ಲಮ್ ಅಷ್ಟಾಗಿರೋದಿಲ್ಲ. ಬಟ್ ಬ್ರೆಡ್ ಏನಾದರೂ ತಿಂದರೆ, ಬ್ರೆಡ್ ಬನ್ ಈ ರೀತಿಯಾಗಿ ಏನಾದರೂ ತಿಂದರೆ ಅದು ಮೈದಾ ರಿಫೈನ್ಡ್ ಫ್ಲೋರ್, ಅಷ್ಟಾಗಿ ಡೈಜೆಷನ್ ಆಗೋದಿಲ್ಲ. ನೀರು ಬೇರೆ ಸಹ ಕಡಿಮೆ ಕುಡಿತಾ ಇರ್ತೀರ, ಬಾಡಿನೂ ಅಷ್ಟು ಹೈಡ್ರೇಟಾಗಿ ಇರೋದಿಲ್ಲ. ಸೊ ಆದ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮೋಷನ್ ಹೋಗೋದಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಈ ರೀತಿಯಾಗಿ ನೀವು ಅಷ್ಟೊಂದು ಹೆಚ್ಚಿನದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಬ್ರೆಡ್ ಈ ಥರದ್ದೆಲ್ಲ ತಿನ್ನೋಕ್ಕೆ ಹೋಗಬೇಡಿ. ಸಾಫ್ಟ್ ಇಡ್ಲಿ ಈ ರೀತಿಯಾಗಿ ತಿನ್ನಿ, ಪರವಾಗಿಲ್ಲ, ಏನೂ ಆಗಲ್ಲ. ಇಡ್ಲಿ ತಿನ್ನಿ, ರೈಸ್ ತಿನ್ನಿ, ದಾಲ್ ತಿನ್ಬೋದು. ಈ ರೀತಿಯಾದಂತಹ ಸಾಫ್ಟಾಗಿರೋದು ತಿನ್ನಿ. ಆದಷ್ಟು ನಿಮಗೆ ಏನೋ ಬೇಗ ಗಾಯ ಎಲ್ಲ ಒಣಗುತ್ತೆ. ಎಲ್ಲನೂ ತುಂಬ ಏನೋ ನಾರ್ಮಲ್ ಡೆಲಿವರಿಗೂ ಸ್ವಲ್ಪ ಕಟ್ ಮಾಡಿ ಎಲ್ಲ ಆಪ್ರೇಷನ್ ಮಾಡಿರ್ತಾರೆ. ಇನ್ನು ಸಿ ಸೆಕ್ಷನ್ಗಾದರೆ ತುಂಬಾ ಎಷ್ಟೊಂದು ಲೇಯರ್ಸ್ ಎಲ್ಲ ಕಟ್ ಮಾಡಿರ್ತಾರೆ. ಆದ್ದರಿಂದ ತುಂಬ ಗಾಯ ಇರುತ್ತೆ, ದೊಡ್ಡ ಗಾಯನೇ ಇರುತ್ತೆ. ಸೊ ಅದೆಲ್ಲ ಕ್ಯೂರ್ ಆಗಬೇಕು ಅಂತ ಹೇಳಿದ್ರೆ ನೀವು ಆದಷ್ಟು ಕೇರ್ ಮಾಡಬೇಕಾಗುತ್ತೆ. ನೀರು ಹೆಚ್ಚಿಂದ ಕುಡಿಬೇಕಾಗುತ್ತೆ. ಅಂದರೆ ನಾನು ಹೇಳ್ತಾರಲ್ಲ ಯಾವ ಟೈಮಲ್ಲಿ ಕುಡಿಬೇಕು ಅಂತ, ಆ ರೀತಿಯಾಗಿ ಫಾಲೋ ಮಾಡಿ. ಊಟ ಯಾವ ರೀತಿ ತಿನ್ನಬೇಕು ಅಂದರೆ ಅಷ್ಟೊಂದು ಬಿಸಿನೂ ಇರಬಾರ್ದು, ಅಷ್ಟೊಂದು ತಣ್ಣಗೂ ಇರಬಾರ್ದು, ಆ ರೀತಿಯಲ್ಲಿ ತಿನ್ನಿ. ಅಂದರೆ ಆದಷ್ಟು ನಿಮಗೆ ಎಲ್ಲ ಒಳ್ಳೆಯದು. ಕೋಲ್ಡ್ ಐಟಮ್ಸ್ ಹೆಚ್ಚಿನದಾಗಿ ತಿನ್ನೋಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಕೋಲ್ಡ್ ಐಟಮ್ ಅಂತ ಹೇಳಿದ್ರೆ ಕೆಲವರಲ್ಲಿ ಥಂಡಿ ಆಗುತ್ತಲ್ವ, ಆ ರೀತಿಯಾದಂತಹ ಜ್ಯೂಸಸ್ ಕೆಲವ್ರು ಕುಡೀರಿ, ಮಜ್ಜಿಗೆ ತಿನ್ನಿ, ಮೊಸರು ತಿನ್ನಿ ಅಂತ ಹೇಳ್ತಾರೆ. ಅದೆಲ್ಲ ತಿನ್ನೋಕೆ ಹೋಗಬೇಡಿ. ಸ್ವಲ್ಪ ದಿನ ತಡ್ಕೊಳ್ಳಿ, ಪರವಾಗಿಲ್ಲ, ಏನೂ ಆಗಲ್ಲ. ಅದಾದ ನಂತರ ತಿನ್ಬೋದು. ಮತ್ತು ಚಪಾತೀಸ್ ಎಲ್ಲನೂ ಕೆಲವ್ರು ತಿಂತಾರೆ, ಕೆಲವ್ರ ಕಡೆ ಅದು ಅವ್ರ ಕಡೆ ಒಂದೊಂದು ಕಡೆ ಒಂದೊಂದು ಥರ ಫುಡ್ ಇರುತ್ತೆ. ಅದ್ರ ಬಗ್ಗೆ ಫುಡ್ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ಯಾಕಂದರೆ ಕೆಲವ್ರ ಕಡೆ ಕೆಲವ್ರು ಫುಡ್ ಎಲ್ಲ ತಿನ್ನೋ ರೂಢಿ ಇರುತ್ತೆ. ಸೊ ಅದರಿಂದ ಅಷ್ಟಾಗಿ ಏನು ಹೇಳೋಕೆ ಹೋಗೋದಿಲ್ಲ. ಬಟ್ ಇಡ್ಲಿ ಏನಿರುತ್ತೆ, ತುಂಬ ಹೆಚ್ಚಿನದಾಗಿ ಉಪ್ಪು ಖಾರ ತಿನ್ನೋಕೆ ಹೋಗ್ಬಿಡಿ. ಇಡ್ಲಿ ಏನಿದೆ ಮತ್ತು ರೈಸ್ ಏನಿದೆ, ಈ ರೀತಿಯಾಗಿ ದಾಲ್ಸ್ ಏನಿದೆ ಎಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಗುವಿಂದು ಏನು ಎದೆ ಹಾಲು ಸಹ ನೀವು ಹೆಚ್ಚಿಗೆ ಮಾಡ್ಕೊಳ್ಬೋದು. ಮಗುವಿಗೆ ಚೆನ್ನಾಗಿ ಹಾಲು ಕೂಡ ಸಿಗುತ್ತೆ. ಸೊ ಅದರಿಂದ ಈ ರೀತಿಯಾಗೆಲ್ಲ ಮಾಡ್ತಾ ಹೋಗಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಈಗ ತಾನೇ ಹುಟ್ಟಿರೋ ಮಗು ಏನಾಗಿರುತ್ತೆ ಅಂತ ಹೇಳಿದರೆ ನಮ್ಮ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಸೊ ಆದ್ದರಿಂದ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದರೆ ನಮ್ಮ ಪರಿಸರನ ಹೊಂದಿಸ್ಬೇಕು, ಅಂತ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಒಂಥರ ನಾವು ಪೀಸ್ಫುಲ್ ಆಗಿರಬೇಕು. ತುಂಬ ಅಂದರೆ ಒಂಥರ ಖುಷಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ಭಯ ಬೇಡ, ತುಂಬ ಚೆನ್ನಾಗಿರಿ. ಹಾಗೆಯೇ ನೀವೇನಿರೋ ಜಾಗನ ಇರ್ಬೋದು, ಇವನ್ ಹಾಸ್ಪಿಟಲಲ್ಲಿ ಓಕೆ, ಬಟ್ ಮನೆಗೆ ಬಂದಾದ ನಂತರನೂ ಅಷ್ಟೇ ಓಡಾಡೋದು ಆಗಿರ್ಬೋದು, ಚಪ್ಪಲಿ ಹಾಕ್ಕೊಂಡು ಓಡಾಡಿ, ತುಂಬ ಕವರ್ ಮಾಡ್ಕೊಂಡಿರಿ. ಜೊತೆಗೆ ನೀವಿರೋ ಜಾಗನೂ ಸಹ ಮಗುನೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಬೇರೆ ಏನು ಕೆಲಸ ಇರೋದಿಲ್ಲ. ಹಾಗೆ ಆ ಟೈಮಲ್ಲಿ ಜಸ್ಟ್ ಏನಿದ್ರೂ
ಮಗುನ ನೋಡ್ಕೊಳ್ಳೋದೊಂದೇ ನಿಮ್ಮ ಕೆಲಸ ಆಗಿರುತ್ತೆ. ಟೈಮ್ ಟು ಟೈಮ್ ಏನೋ ಬೇಬಿ ಫೀಡ್ ಮಾಡೋದಂತ ಹೇಳಿದ್ರೆ ಒಂದು ಸ್ಟಾರ್ಟಿಂಗಲ್ಲೆಲ್ಲನೂ ಒಂದು 3 ಮಂತ್ಸ್ ತನಕನೂ 2 ಅವರ್ಸ್ ಒನ್ಸ್ ಫೀಡ್ ಮಾಡ್ತಾ ಇರಿ. ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಎಷ್ಟು ಫೀಡ್ ಮಾಡ್ತೀರೋ ನಿಮಗೆ ಅಡ್ವಾಂಟೇಜಸ್ ಇದೆ. ಎಷ್ಟು ಫೀಡ್ ಮಾಡ್ತೀರೋ ಅಷ್ಟು ನೀವು ಕ್ಯಾಲರೀಸ್ ಎಲ್ಲ ಕಡಿಮೆ ಆಗುತ್ತೆ. ಅಂದರೆ ನೀವು ವೆಯ್ಟ್ ರೆಡ್ಯೂಸು ಆಗ್ತೀರಾ. ಜೊತೆಗೆ ಎಷ್ಟು ಫೀಡ್ ಮಾಡ್ತೀರೋ ಅಷ್ಟೇ ಮಗುಗೆ ಹೆಚ್ಚಿನದಾಗಿ ಹಾಲು ಸಹ ಸಿಗುತ್ತೆ. ಮಿಲ್ಕ್ ಪ್ರೊಡಕ್ಷನು ಅದೇ ರೀತಿ ಇರುತ್ತೆ ಮಗುಗೆ. ಆದ್ದರಿಂದ ಹೆಚ್ಚಿನದಾಗಿ ಫೀಡ್ ಮಾಡಿ. ಅಂದರೆ ಈ ರೀತಿಯಾಗಿ 2 ಅವರ್ಸ್ ತುಂಬ ನಿದ್ದೆ ಮಾಡ್ತಾ ಇದೆ ಮಗು ಅನ್ನೋ ಆಗಿದ್ದರೆ ಪರವಾಗಿಲ್ಲ, 2 ಅವರ್ಸ್ ಒನ್ಸ್ ಎಬ್ಬರಿಸಿ ಕೂಡಿಸಿ ಮಲಗಿಸಿ ಈ ರೀತಿಯಾಗಿ ಫಾಲೋ ಮಾಡಿ. ನೀವು ಇರೋ ಜಾಗ ಏನಿದೆ ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು. ಮಗು ಅಂದರೆ ಮಗು ಇರೋದಾಗಿರ್ಬೋದು, ನೀವಿರೋ ಪ್ಲೇಸ್ ಆಗಿರ್ಬೋದು, ಎಷ್ಟಿರುತ್ತೋ ನೀವು ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಬಟ್ ತುಂಬಾ ನೀಟಾಗಿ ಇಟ್ಕೊಳ್ಳಿ. ತುಂಬ ಸೆನ್ಸಿಟಿವ್ ಆಗಿರುತ್ತೆ ಮಗುವಿನ ಸ್ಕಿನ್ನು. ಮತ್ತು ನೀವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಅಷ್ಟೇ, ಬೇಬಿ ಪ್ರಾಡಕ್ಟ್ಸ್ ಆಗಿರ್ಬೋದು, ನೀವಾಗಿರ್ಬೋದು, ಮತ್ತು ಯಾವಾಗಲೂ ಕ್ಲೀನಾಗಿರಬೇಕಾಗುತ್ತೆ. ತುಂಬ ಅಂದರೆ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಸ್ವಲ್ಪ ಸ್ಮೆಲ್ಸ್ ಎಲ್ಲ ಇದ್ದರೆ ಮಗುಗೆ ಅಷ್ಟೊಂದು ವಾಮಿಟಿಂಗ್ಸ್ ಥರ ಎಲ್ಲ ಆಗ್ತಾ ಇರುತ್ತೆ. ಅಷ್ಟಾಗಿ ಇಡಿಸೋದಿಲ್ಲ. ತುಂಬ ಟೈಮ್ ಗ್ಯಾಪ್ ಕೊಟ್ರೂ ಹುಳಿ ಬಂದರೆ ಎಲ್ಲ ಮಿಲ್ಕೆಲ್ಲ ತುಂಬ ವಾಮಿಟಿಂಗ್ಸ್ ಎಲ್ಲ ಆಗುತ್ತೆ. ಈ ರೀತಿಯಾಗಿ ಮಾಡೋಕ್ಕೆ ಹೋಗ್ಬಿಡಿ. ಟೈಮ್ ಟು ಟೈಮ್ ಕೂಡಿಸಿ ಎಕ್ಸಸ್ ಆಗಿದ್ದನ್ನು ನೀವು ಪಂಪ್ ಮಾಡಿ ಎಲ್ಲನೂ ಚೆಲ್ಬಿಡಿ. ಅದು ಬೇಕಾಗಿಲ್ಲ, ಇಟ್ಕೊಳ್ಬೇಡಿ. ಇಲ್ಲ ಅಂತ ಹೇಳಿದ್ರೆ ತುಂಬ ರಿಸ್ಕ್ ಆಗುತ್ತೆ. ಅದನ್ನು ಎಲ್ಲ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಬ್ರೆಸ್ಟ್ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ತುಂಬಾ ರಿಸ್ಕ್ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡ್ಕೊಳ್ಬೇಡಿ. 2 ಅವರ್ಸ್ ಅಂದರೆ ಕಂಟಿನ್ಯೂಸ್ ಫ್ರೀಕ್ವೆಂಟಾಗಿ ಕುಡಿಸ್ತಾ ಹೋಗಿ. ಏನಾದರೂ ಎಕ್ಸಸ್ ಆಫ್ ಇದ್ದರೆ, ಕೆಲವ್ರಿಗೆಲ್ಲನೂ ಎಕ್ಸಸ್ ಇದ್ದರೆ ಏನಾದರೂ ಆ ಟೈಮಲ್ಲಿ ಪಂಪ್ ಮಾಡಿ ಎಲ್ಲನೂ ಚೆಲ್ಬಿಡಿ, ಪರವಾಗಿಲ್ಲ. ಈ ರೀತಿಯಾಗಿ ಎಲ್ಲ ಮಾಡೋದ್ರಿಂದ ತುಂಬ ನಿಮಗೂ ಆರೋಗ್ಯವಾಗಿರ್ತೀರ, ಮಗುನೂ ಸಹ ತುಂಬ ಆರೋಗ್ಯವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನೀವು ಕಾನ್ಸಂಟ್ರೇಷನ್ ಏನಿದ್ರೂ ಮಗುವಿನ ಮೇಲೆ ಇರಬೇಕು. ಎಲ್ಲಂದರೆ ಬೇರೆ ಏನು ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿಯಾಗಿ ನೀವು ಆರಾಮಾಗಿರಿ. ಈ ಟೈಮ್ ಬಂದುಬಿಟ್ಟು ತುಂಬಾ ರೆಸ್ಟಾಗಿ, ಅಂದರೆ ರೆಸ್ಟ್ ಮಾಡೋ ಟೈಮ್ ಅಂತ ಹೇಳಿಬಿಟ್ಟು, ಮತ್ತು ಏನು ಬಾಣಂತಿಯರು ಮಲಗ್ತಾರೋ ಸೈಡ್ಗೆ ಆದಷ್ಟು ಸೈಡ್ಗೆ ಮಲ್ಕೊಂಡು ಎಲ್ಲನೂ ಇರಬೇಡಿ. ಮತ್ತು ಕುಡಿಸೋದು ಅಷ್ಟೇ. ಏನು ಬ್ರೆಸ್ಟ್ ಫೀಡ್ ಮಾಡ್ತಿರೋ, ಎದೆ ಹಾಲು ಕುಡಿಸ್ತಿರೋ ಆ ಟೈಮಲ್ಲಿ ಬಂದು ಮಲ್ಕೊಂಡು ಸೈಡ್ಗೆಲ್ಲ ತಿರ್ಕೊಂಡು ಕುಡ್ಸೋಕ್ಕೆ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಕಷ್ಟ ಆದರೂ ಪರವಾಗಿಲ್ಲ, ನೈಟ್ ಆದರೂ ಪರವಾಗಿಲ್ಲ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ನೀವು ಆ ರೀತಿ ಮಾಡ್ತೀರಂದರೆ ಕುಡಿಸ್ತೀರಾ, ಒಂದು 1 ಇಯರ್ ಇಲ್ಲ 2 ಇಯರ್, ಅಂದರೆ 1 ಇಯರ್ 2 ಇಯರ್ ಆದಮೇಲೆ 6 ಮಂತ್ಸ್ ಆದಮೇಲೇನು ಅಷ್ಟಾಗಿ ಕಾಟ ಕೊಡೋದಿಲ್ಲ, ಅದೆಲ್ಲ ಕಡಿಮೆ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ಹೇಳ್ತೀರಾ ಅಷ್ಟು ದಿನ ನಿಮ್ಗೇನು ವೆಯ್ಟ್ ಮಾಡೋದಕ್ಕಂದರೆ ಸ್ವಲ್ಪ ಏನು ಅಷ್ಟೊಂದು ಕಷ್ಟ ಅಲ್ಲ ಅನಿಸುತ್ತೆ. ಸೊ ಆದ್ದರಿಂದ ಏನು ಮಾಡಿ, ಎತ್ತುಳಿ, ಕುತ್ಕೊಳ್ಳಿ, ಕುಡಿಸಿ, ಆಮೇಲೆ ಮಲ್ಕೊಳ್ಳಿ ನೀವು. ಅದು ಬಿಟ್ಟು ಇತ್ತಿತ್ತ ಹತ್ರನೇ ಮಲ್ಕೊಂಡೆಲ್ಲನೂ ಕುಡಿಸೋದಕ್ಕೆ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ತುಂಬಾ ಅದು ಪ್ರಾಬ್ಲಮ್ಮು. ನಿಮ್ಗೆ ಗೊತ್ತಿರೋದಿಲ್ಲ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಕುಡಿಸ್ಬೇಕಾದ್ರೂ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ. ಸೊ ಅದರಿಂದ ಎತ್ಕೊಂಡು ಹಿಡ್ಕೊಂಡು ನೀಟಾಗಿ ಎಲ್ಲನೂ ಸಪೋರ್ಟ್ ತೊಗೊಂಡು ಮಗುಗೆ ಬ್ರೆಸ್ಟ್ ಫೀಡ್ ಮಾಡಿ. ಕುಡಿಸಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಕರೆಕ್ಟಾಗಿ ನೀಟಾಗಿ ಭುಜದ ಮೇಲೆ ಮಗುನ ಮಲಗಿಸ್ಕೊಂಡ್ಬಿಟ್ಟು ಜಸ್ಟ್ ಚೆನ್ನಾಗಿ ಬೆನ್ನು ತಟ್ಟೋದು ಇಲ್ಲ ನೀವು ಥರ ಮಾಡೋದ್ರಿಂದ, ಅಂದರೆ ನೀಟಾಗಿ ಸ್ಮೂತಾಗಿ ಮಾಡಬೇಕು. ಇವನ್ ಹಾಸ್ಪಿಟಲ್ಸಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಸಿಸ್ಟರ್ಸ್ ಏನಿರ್ತಾರೋ ಇಲ್ಲ ಡಾಕ್ಟರು ಅಂದರೆ ನಿಮಗೆ ಹೇಳ್ಕೊಟ್ಟಿರ್ತಾರೆ. ಯಾರು ಗೊತ್ತಿರಲ್ವೋ, ಅಂದರೆ ಸಿಂಗಲ್ ಪೇರೆಂಟ್ ಆಗಿರ್ತಾರೆ, ಯಾರು ಹಿರಿಕರು ಯಾರು ಇರೋದಿಲ್ವೋ ಅವರನ್ನು ಸಹ ತಿಳ್ಕೊಳ್ಳಿ ನೀಟಾಗಿ. ಅಂದರೆ ಅದು ಏಕಪ್ ಅಂದರೆ ಒಂಥರ ತೇಕ್ ಥರ ಬರುತ್ತೆ. ಆ ರೀತಿ ಬರೋ ತನಕನೂ ಅಂದರೆ ಸ್ವಲ್ಪ ತಟ್ಟಿ, ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ಆ ರೀತಿ ಬರೋದಿಲ್ವೋ ನೀವೇನಾದರೂ ಡೈರೆಕ್ಟಾಗಿ ಮಲಗಿಸಿದ್ರೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ವಾಮಿಟಿಂಗ್ಸ್ ಆಗುತ್ತೆ. ಇನ್ನು ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಮಗುವಿನ ಮೂಗೊಳಗಡೆ ಬಂದುಬಿಡುತ್ತೆ. ಸೊ ಅದರಿಂದ ಈ ರೀತಿಯಾಗಿ ಅಂದರೆ ಉಸಿರಾಡೋದಕ್ಕಾಗೋದಿಲ್ಲ ಮಗುಗೆ, ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ರಿಸ್ಕ್ ಬೇಡ. ಚೆನ್ನಾಗಿ ಕುಡಿಸಾದ ನಂತರ ಏನು ಮಗುವಿನ ಚೆನ್ನಾಗಿ ಹಾಕ್ಕೊಂಡು, ಅಂದರೆ ಏನು ಹತ್ರದಿಂದ ಹಿಡಿದು, ಅಂದರೆ ಮಗುವಿಗೆ ಬೆನ್ನನ್ನು ಸವರೋದು ಇಲ್ಲ, ಸ್ವಲ್ಪ ಈ ರೀತಿ ಜಸ್ಟ್ ಈ ರೀತಿ ಹಿಡ್ಕೊಂಡು ಪುಷ್ ಕೊಡೋದಂದರೆ ಈ ರೀತಿ ತಟ್ಟೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತೇಕ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೂರಿಸ್ಕೊಂಡೆಲ್ಲ, ಅಂದರೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅದು ಯಾವ ರೀತಿ ಅಂತ ಹೇಳಿಬಿಟ್ಟು. ಸೊ ಆ ತೇಕ್ ಬರಬೇಕು. ಆಗ ಮಾಡೋದ್ರಿಂದ ತುಂಬಾ ಏನು ಮಗುವಿಗೆ ಒಳಗಡೆ ಹೋಗುತ್ತೆ, ಜೀರ್ಣ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಿಲ್ಲ ಅಷ್ಟಾಗಿ. ತುಂಬಾ ಒಳ್ಳೆಯದು. ಮತ್ತು ಏನಾದರೂ ಬೇಬಿ ಮೋಷನ್ ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು 1 ಡೇ 2 ಡೇ ಮೋಷನ್ ಹೋಗೋದಿಲ್ಲ. ಕೆಲವರು ಬೇಬೀಸ್ಗೆ ತುಂಬ ಲೂಸ್ ಮೋಷನ್ ಆಗುತ್ತೆ. ಈ ರೀತಿಯಾಗಿರಬೇಕಾದ್ರೆ ಮೋಷನ್ ಹೋಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದರೆ, ನೀವು ಉಪಯೋಗಿಸೋ ಊಟದಲ್ಲಿ ನೀವೇನು ತಿಂತೀರೋ ಆಹಾರದಲ್ಲಿ ಸ್ವಲ್ಪ ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ಗೀಯಲ್ಲಿ ಒಗ್ಗರಣೆ ಹಾಕಿ ನೀವು ತಿನ್ನೋದ್ರಿಂದ ಮಗುವಿಗೆ ಅಂದರೆ ಏನು ಮೋಷನ್ ಫ್ರೀಯಾಗಿ ಹೋಗುತ್ತೆ. ಈ ರೀತಿಯಾಗಿ ಹಾಕೋದ್ರಿಂದ ಏನು ಆಯಿಲ್ ಅಷ್ಟಾಗಿ ಯೂಸ್ ಮಾಡೋದಿಲ್ಲ ಬಾಣಂತಿಯರಲ್ಲಿ. ಸೊ ಗೀ ಏನಿರುತ್ತೆ ಅಂದರೆ ತುಪ್ಪ
ಯೂಸ್ ಮಾಡೋದ್ರಿಂದ ಡೈಜೆಷನ್ ಆಗುತ್ತೆ. ತುಂಬ ಹೆಚ್ಚಿನದಾಗಿ ಉಪಯೋಗಿಸ್ಬೇಡಿ. ಯಾಕೆ ಲೂಸ್ ಮೋಷನ್ ಆಗುತ್ತೆ ಅನ್ನೋದಕ್ಕೂ ಕಾರಣ ಇದೆ. ತುಂಬ ಹೆಚ್ಚಿನದಾಗಿ ಏನಾದರೂ ನೀವು ಒಗ್ಗರಣೆಗೆಲ್ಲ ತುಪ್ಪ ಯೂಸ್ ಮಾಡ್ತಾ ಇದ್ದರೆ ಏನು ಬೇಬಿಗೂ ತುಂಬ ಲೂಸ್ ಮೋಷನ್ ಥರ ಏನು ಯೂರಿನ್ ಪಾಸ್ ಮಾಡಬೇಕಾದ್ರೆ ಎಲ್ಲ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ. ಈ ರೀತಿ ಬೇಡ. ಯಾಕಂತ ಹೇಳಿದ್ರೆ ಮಗು ಏನು ತುಂಬ ಲೂಸ್ ಮೋಷನ್ ಆಗ್ತಾ ಇದ್ರೂ ಮಗುವಿನ ಡೆವಲಪ್ಮೆಂಟ್ ಅಷ್ಟು ಇರೋದಿಲ್ಲ, ವೆಯ್ಟ್ ಗೇನ್ ಆಗೋದಿಲ್ಲ, ಜೀರ್ಣ ಎಲ್ಲ ತಿಂದಿದ್ದೆಲ್ಲ ಹೋಗ್ತಾ ಇದ್ರೆ ಅಂದರೆ ಕುಡಿಯೋದೇ ಸ್ವಲ್ಪ ಹಾಲು ಅದು ಎಲ್ಲನೂ ಹೋಗ್ತಾ ಇದ್ರೆ ಇನ್ನೇನಾಗುತ್ತೆ, ಬೆಳವಣಿಗೆ ಅಷ್ಟಾಗಿರೋದಿಲ್ಲ. ಸೊ ತುಂಬ ಹೆಚ್ಚಿನದಾಗಿ ಗೀನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಲಿಮಿಟಾಗಿ ಯೂಸ್ ಮಾಡೋದ್ರಿಂದ ಮಗುವಿಗೆ ಆರೋಗ್ಯದಲ್ಲೂ ಚೆನ್ನಾಗಿ ಸುಧಾರಿಸುತ್ತೆ ಅಂತಲೇ ಹೇಳ್ತೇನೆ. ಮತ್ತು ಇನ್ನೊಂದು ಮೇನ್ ಥಿಂಗ್ ಒಂದು ಹೇಳ್ತೇನೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇದು ಡೆಲಿವರಿ ಆದ ನಂತರ ಹಾಸ್ಪಿಟಲಲ್ಲಿ ಮಾಡಬೇಕಾಗಿರೋಂಥ ಕೆಲಸ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ. ಡೆಲಿವರಿ ಆಗಿದ ತಕ್ಷಣ ನಾರ್ಮಲ್ ಡೆಲಿವರಿ ಆಗಿದ್ರೆ ತುಂಬಾ ಇಂಪಾರ್ಟೆಂಟ್. ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಸಿ ಸೆಕ್ಷನ್ ಆಗಿರೋರಿಗೂ ಅಷ್ಟೇ. ನಾರ್ಮಲ್ ಡೆಲಿವರಿ ಆಗಿದ್ದರೆ ನಿಮ್ಮದೇನಿರುತ್ತೆ ವೆಜಿನ ಏನಿರುತ್ತೆ ತುಂಬ ಓಪನ್ ಆಗಿ ಅಲ್ಲಿ ಬೇಬಿ ಬರ್ತ್ ಆಗಿರುತ್ತೆ. ನ್ಯಾಚುರಲ್ ಬರ್ತ್ ಅಂತಲೇ ಹೇಳ್ತಾರೆ, ವ್ಯಾಜಿನಲ್ ಬರ್ತ್ ಅಂತಲೂ ಹೇಳ್ತಾರೆ. ಸೊ ಆವಾಗ ಏನು ಮಾಡಬೇಕು ಅಂದರೆ ಬರ್ತಾಗಿ ಸ್ವಲ್ಪ ಟೈಮ್ ಅಂದರೆ ನಿಮಗೇನು ಮಗುವಿಗೆ ಕಳಿಸ್ತಾರೆ, ಇಲ್ಲಾಂದರೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರೆ ತಕ್ಷಣ ನೀವೇನು ಮಾಡಿ ಅಂತ ಹೇಳಿದ್ರೆ ಕಿವಿಗೆ ಹತ್ತಿ ಎಲ್ಲ ಇಟ್ಕೊಳ್ಳಿ, ಕವರ್ ಮಾಡ್ಕೊಳ್ಳಿ. ಸ್ವೆಟರ್ಸ್ ಏನು ಹಾಕ್ತಿರೋ ನಿಮ್ದು ಅದೆಲ್ಲ ಬಿಟ್ಟಿದ್ದು ಹಾಕ್ಕೊಳ್ಳಿ. ನಂತರ ಕಾಲ ಮೇಲೆ ಕಾಲು ಹಾಕ್ಕೊಂಡು ಫೋಲ್ಡ್ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ಎರಡು ಕಾಲುಗಳ ನಡುವೆ ಗ್ಯಾಪ್ ಬಿಡೋಕ್ಕೆ ಹೋಗಬೇಡಿ. ಮಲ್ಕೊಂಡಾಗ ಸ್ಟ್ರೈಟೇ ಮಲಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮದು ಬ್ಯಾಕ್ ಬೋನ್ ಎಲ್ಲ ತುಂಬ ವೀಕ್ ಆಗಿರುತ್ತೆ, ಸಪೋರ್ಟ್ ಇರೋದಿಲ್ಲ ಅಷ್ಟು. ಆದ್ದರಿಂದ ನೀವು ಸ್ಟ್ರೈಟಾಗಿ ಬೆಡ್ ರೆಸ್ಟ್ ತುಂಬಾ ರೆಸ್ಟ್ ಮಾಡಬೇಕಾಗುತ್ತೆ, ತುಂಬ ಒಳ್ಳೆಯದು. ಆದ್ದರಿಂದ ಆವಾಗ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಕಾಲ ಮೇಲೆ ಕಾಲು ಹಾಕ್ಕೊಂಡ್ರೆ ಸ್ಟ್ರೈಟಾಗಿ ಚಾಚ್ಕೊಂಡು ಕಾಲ ಮೇಲೆ ಕಾಲು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗಾಳಿ ಅಷ್ಟಾಗಿ ಹೇರ್ ಇನ್ನಾಗೋದಿಲ್ಲ. ಸೊ ಇದು ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ ತುಂಬಾ ಇರುತ್ತೆ. ಈವನ್ ಸಿಸರಿಯನ್ ಆಗಿದ್ರೂ ಪರವಾಗಿಲ್ಲ, ಈ ರೀತಿಯಾಗಿ ಫಾಲೋ ಮಾಡಿ. ಎಲ್ಲರೂ ಹೇಳೋದಿಲ್ಲ, ಈವನ್ ಹಾಸ್ಪಿಟಲ್ಸ್ ಡಾಕ್ಟರ್ಸ್ ಸಹ ಹೇಳೋದಿಲ್ಲ. ಕೆಲವರು ಆ ಕಾಲದವ್ರು ಹಿಂದಿನ ಕಾಲದವರೆಲ್ಲನೂ ಈ ರೀತಿ ಮಾಡ್ತಿದ್ರಂತೆ. ಇವನ್ ನನಗೂ ಹೇಳ್ತಾಯಿದ್ರು, ಅಂದರೆ ನಂಗೆ ಮಾಡಿದ್ರು, ಹೇಳ್ತಾಯಿದ್ರು. ಅಂದರೆ ಬರ್ತಾಗೋಕ್ಕೆ ಮುಂಚೆ ಅಂದರೆ ನನ್ನ ಬೇಬಿ ಬರ್ತಾಗೋಕ್ಕೆ ಮುಂಚೆನೂ ಹೇಳ್ತಾಯಿದ್ರು, ನಿಮಗೆ ಯಾರು ಇಲ್ದಿರ ಹೋಗಲಿ, ಅಕಸ್ಮಾತ್ ನಾರ್ಮಲ್ ಡೆಲಿವರಿ ಆದರೆ ನೀನೇ ಕಾಲು ಹಾಕು ಅಂತ ಹೇಳ್ತಾಯಿದ್ರು. ಸಿಸೇರಿಯನ್ ಆಗಿದ್ದರಿಂದ ನನಗೆ ಅಷ್ಟಾಗಿ ನನಗೆ ಅನ್ಕಾನ್ಷಿಯಸ್ ಆಗಿದ್ದರಿಂದ ನಾನು ಕಾಲ ಮೇಲೆ ಕಾಲು ಹಾಕೋದು ಕೂಡ ಆ ಸ್ಥಿತಿಯಲ್ಲಿ ಇರಲಿಲ್ಲ. ಸೊ ನಮ್ಮ ತಾಯಿಯವರು ಆ ರೀತಿ ಮಾಡಿದರು. ನಿಮಗೂ ಆ ಸಜೆಷನ್ಸ್ ಕೊಡ್ತೀನಿ. ಯಾಕಂದರೆ ಅಷ್ಟಾಗಿ ಗೊತ್ತಿರೋದಿಲ್ಲ, ಗೊತ್ತಿರಿದ್ರೆ ಓಕೆ ಪರವಾಗಿಲ್ಲ ನೀವು ಮಾಡಿ, ಅಂದರೆ ಅದೇ ರೀತಿ ಫಾಲೋ ಮಾಡಿ. ಗೊತ್ತಿಲ್ಲದಿರೋರು ಏನು ಮಾಡಿ ಅಂತ ಹೇಳಿದ್ರೆ ಕಾಲ ಮೇಲೆ ಕಾಲು ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದು ಟಿಪ್ಪು ತುಂಬ ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಡೆಲಿವರಿ ಆದ ನಂತರ 1 ಮಂತ್ ತನಕನೂ ತಣ್ಣೀರು ಅಷ್ಟಕ್ಕೆ ಬಳಕೆ ಮಾಡಲಿಕ್ಕೆ ಹೋಗಬೇಡಿ. ಬಾಣಂತಿಯರು ಯಾರಿರ್ತಾರೋ ತಣ್ಣೀರು ಅಷ್ಟೊಂದು ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ಉಪಯೋಗಿಸ್ಬೇಕು, ನಿಮ್ಗೆ ಯಾರು ನೋಡ್ಕೊಳ್ಳೋರು ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಬಿಸಿ ನೀರು ಕಾಯಿಸ್ಕೊಂಡು ನೀವು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಮಾಡಿ ನಿಮ್ಗೆ ಆದಷ್ಟು ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏನು ತುಂಬ ಹೆಚ್ಚಿನ ಕೋಲ್ಡು ಕಾಫು ಈ ರೀತಿಯಾಗಿ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿಯಾಗಿ ಫಾಲೋ ಮಾಡಿ. ಇಷ್ಟೊತ್ತು ಏನೆಲ್ಲ ಹೇಳ್ದೋ ಅದು ಬಂದುಬಿಟ್ಟು ಫಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೆ. ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಅವ್ರಿಗೆ ಕೂಡ ಸೇಮ್ ಅಪ್ಲೈ ಆಗುತ್ತೆ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಅವ್ರಿಗೆ ಕೆಲವು ಸಜೆಷನ್ಸು ಏನಪ್ಪ ಅಂತ ಹೇಳಿದ್ರೆ, ಸೆಕೆಂಡ್ ಪ್ರೆಗ್ನೆನ್ಸಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿದೆಲ್ಲ ನನಗೆಲ್ಲ ಗೊತ್ತು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಈ ರೀತಿ ಸೇಮ್ ನೀವು ಇದೇ ರೀತಿಯಾಗಿರಬೇಕಾಗುತ್ತೆ. ಆದರೆ ನಿಮ್ಗೆ ಏನಂತ ಹೇಳಿದ್ರೆ ಅಷ್ಟಾಗಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬರೀ ನಿಮ್ಮ ಮಗು ಬಗ್ಗೆ ಮಾತ್ರ ನೀವು ಕೇರ್ ಮಾಡ್ತಾ ಇರ್ತೀರಾ. ಹಾಗೆಯೇ ನಿಮಗೆ ಸಿಂಗಲ್ ಫ್ಯಾಮಿಲಿ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಥರ ಇದ್ದರೆ ಹಸ್ಬೆಂಡ್ ನೋಡ್ಕೊಳ್ಬೇಕಾಗುತ್ತೆ. ಈ ರೀತಿ ಹೆಲ್ಪ್ಫುಲ್ ಆಗಿರುತ್ತೆ. ಬಟ್ ಏನಂತ ಹೇಳಿದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿ ಆದರೆ ಇವಾಗಿರೋ ಮಗು ಜೊತೆಗೆ ಇನ್ನೊಂದು ಮಗು ಏನಿರುತ್ತೋ ಹುಟ್ಟಿದ ಮಗು ಜೊತೆಗೆ ಆಲ್ರೆಡಿ ಒಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನು ಮಗು ಇರುತ್ತೆ ಈ ಫಸ್ಟ್ ಬೇಬಿನೂ ನೋಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಹಾಗಂತ ಹೇಳಿಬಿಟ್ಟು ಅಂದರೆ ತುಂಬ ಕೇರ್ಲೆಸ್ ಆಗಿರೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿಯಾಗಿ ಶಿಸ್ತಾಗಿದ್ರೋ ಅದೇ ರೀತಿಯಾಗಿ ಪಾಲನೆ ಮಾಡಿ. ತುಂಬಾ ಫ್ಯೂಚರಲ್ಲಿ ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಯಾವುದಕ್ಕೂ ಭಯ ಪಡೋಕ್ಕೆ ಹೋಗಬೇಡಿ. ತುಂಬ ಸ್ಟ್ರಾಂಗ್ ಆಗಿರಿ. ನೀವು ಈ ರೀತಿಯಾಗೆಲ್ಲನೂ ನಾನು ಏನಪ್ಪ ಈ ರೀತಿಯಾಗೆಲ್ಲ ಹೇಳ್ತಿದ್ದಾರೆ, ನಮ್ಮ ಕೈಲಾಗುತ್ತಾ, ಕೆಲವು ನಮ್ಮ ಕೈಲಿ ನೋಡ್ಕೊಳೋಕ್ಕಾಗೋದಿಲ್ಲ ಈ ರೀತಿಯಾಗಿ
ಅಂತ ಹೇಳಕ್ಕೆ ಹೋಗ್ಬೇಡಿ. ಈ ರೀತಿಯಾಗಿ ಫಾಲೋ ಮಾಡಿ. ಮತ್ತು ನಾನು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ತಿಳ್ಕೊಂಡಿದ್ದೇನೆ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಆದ್ದರಿಂದ ಏನು ಮಾಡಿ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಭಯ ಪಡೋಕ್ಕೆ ಹೋಗಬೇಡಿ. ಜಾಯಿಂಟ್ ಫ್ಯಾಮಿಲಿಲಿದ್ದರೆ ತುಂಬಾ ಖುಷಿ, ಎಲ್ಲ ನೋಡ್ಕೊಳ್ತಾರೆ, ಎಲ್ಲ ಕೆಲಸ ಮಾಡಿಕೊಡ್ತಾರೆ, ಹೆಲ್ಪ್ಫುಲ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಅಷ್ಟಾಗಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ನೀವು ಮಗು ನೋಡ್ಕೊಂಡಿದ್ರೆ ಸಾಕು, ಆರೋಗ್ಯವಾಗಿದ್ದರೆ ಸಾಕು, ಬೇರೆ ಕೆಲಸ ಎಲ್ಲ ಹೆಲ್ಪ್ ಮಾಡಿಕೊಡೋದಕ್ಕೆ ಇರ್ತಾರೆ. ಬಟ್ ಏನಂತ ಹೇಳಿದ್ರೆ, ಈ ನ್ಯೂಕ್ಲಿಯರ್ ಫ್ಯಾಮಿಲಿದೆ ತುಂಬ ಪ್ರಾಬ್ಲಮ್ ಆಗೋದು. ಕೆಲವರೆಲ್ಲನೂ ಅಂದರೆ ಅನಿವಾರ್ಯ ಕಾರಣಗಳಿಂದ ನೀವು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಬಂದಿರಬೇಕಾಗುತ್ತೆ, ಸ್ಟೇ ಮಾಡಬೇಕಾಗುತ್ತೆ. ರೀಸನ್ಸ್ ಎಷ್ಟೋ ಇರುತ್ತೆ. ನಾವು ಅದು ಒಳ್ಳೆಯದು ಇದು ಒಳ್ಳೆಯದು ಅಂತ ಹೇಳ್ತೀರಿ, ಬಟ್ ರೀಸನ್ಸ್ ತುಂಬಾ ಅವ್ರವ್ರಿಗೆ ಗೊತ್ತಿರುತ್ತೆ, ಅವ್ರ ಪ್ರಾಬ್ಲಮ್ ಏನು ಅಂತ ಹೇಳಿಬಿಟ್ಟು. ನಾನು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇಲ್ಲ. ಬಟ್ ಬಾಣಂತಿಯರಲ್ಲಿ ಈ ರೀತಿಯಾಗೆಲ್ಲ ಕೇರ್ ಮಾಡೋದ್ರಿಂದ ನಿಮಗೇ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೇನೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇನ್ನಷ್ಟು ಮುಂದಿನ ಅಂದರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮತ್ತೆ ನಾನು ವಿಡಿಯೋಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.